ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡುತ್ತಿರುವ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಅವರನ್ನ ವಿರೋಧ ಮಾಡುವುದೇ ಕಾಂಗ್ರೆಸ್ ನಾಯಕರ ಕಾಯಕವಾಗಿದೆ ಎಂದು ಪುರಸಭಾ ಅಧ್ಯಕ್ಷ ಪಿ ಗಿರೀಶ್ ಅವರು ಆರೋಪಿಸಿದರು. ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪುರಸಭಾ ಅಧ್ಯಕ್ಷ ಪಿ ಗಿರೀಶ್ ಅವರು, ಶಾಸಕರಾದ ನಿರಂಜನ್ ಕುಮಾರ್ ದಿನದಿಂದ ತಾಲೂಕಿನ ಹಳ್ಳಿಗಳಲ್ಲಿ ಸಿಸಿ ರಸ್ತೆ, ನದಿ ಮೂಲದಿಂದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಮೂಲಕ ಕೆರೆಗಳನ್ನು ತುಂಬಿಸಿದ್ದಾರೆ. ಹಾಗೆಯೇ ಕುಡಿಯುವ ನೀರಿನ ಘಟಕ ಸ್ಥಾಪನೆ, ಹೀಗೆ ನಾನಾ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ಮುಖಂಡರು ಈ ಕೆಲಸಗಳನ್ನು ನಮ್ಮ ಅವಧಿಯಲ್ಲಿ ಮಾಡಿರುವ ಕೆಲಸಗಳು, ಆದರೆ ನಿರಂಜನ್ ಕುಮಾರ್ ತಮ್ಮ ಕೆಲಸ ಎಂಬಂತೆ ಬಿಂಬಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಇದು ಸತ್ಯಕ್ಕೆ ದೂರವಾದ ಮಾತು ಎಂದು ಹೇಳಿದರು. ಇವತ್ತು ಗುಂಡ್ಲುಪೇಟೆ ತಾಲೂಕಿಗೆ ಕೆರೆಗಳಿಗೆ ನೀರು ತುಂಬಿದೆ ಎಂದು ಸನ್ಮಾನ್ಯ ಶ್ರೀ ನಿರಂಜನ್ ಕುಮಾರ್ ಕಾರಣ ಯಾಕಂದ್ರೆ ಇದೇನಂತ ಸಣ್ಣ ಕೆಲಸ ಅಲ್ಲ. ನಿರಂತರವಾಗಿ ನಮ್ಮ ಶಾಸಕರ ಪರಿಶ್ರಮ ಇದೆ, ಇದರಲ್ಲಿ ನಿರಂತರವಾಗಿ ಪರಿಶ್ರಮ ಇದೆ. ಇದೇನೇನು ಮುಗಿಸಿದ್ರು ಸರ್ಕಾರದಿಂದ ಅದೇ ದುಡ್ಡು ಬರ್ತದೆ, ಅದು ಮಾಡಿ ಕೆಲಸ ಆಗ್ತದೆ. ಯಾವ ಶಾಸಕರಾಗಿ ಇದಾದ್ರೆ ಏನು ಪಾತ್ರ ಇಲ್ಲ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇದಕ್ಕೆ ಯಾವ್ದು ಬೇಜಾರು ಮಾಡ್ಕೋಬಾರ್ದು. ಮದುವೆ ಮಾಡ್ತೀವಿ, ಹುಡುಗ ಹುಡುಗಿ ಏನು ಮಾಡಿದ್ರೆ ಮಕ್ಕಳಾಗುತ್ತೆ ಸಮಯ ದಯವಿಟ್ಟು ನಾವು ಶಕ್ತಿಶಾಲಿ ಆಗಿದ್ದೀವಿ. ನಮ್ಮ ಶಾಸಕರು ಬಹಳ ಸ್ಟ್ರೆಂತ್ ಆಗಿದ್ದಾರೆ. ಇದು ಉದ್ದೇಶ ಅಷ್ಟೇ. ಏನೇ ಮದುವೆ ಮಾಡಿದ್ರೆ ಅದು ಮಾಡೋಣ, ಇಲ್ಲ ಖಂಡಿತ ಇಲ್ಲ. ಅದಕ್ಕೆ ಅಂತ ಒಂದಿದೆ. ನಮ್ಮ ಶಾಸಕರ ತುಂಬಾ ಪರಿಶ್ರಮ ಪಟ್ಟು ಇವತ್ತು ಕೆರೆಗಳಿಗೆ ನೀರು ತುಂಬಿಸುವ ಒಂದು ಬಹುಮುಖ್ಯ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ನಾನು ಪ್ರಬಲ ನಾಯಕ, ಇಡೀ ನಾನು ರಾಜ್ಯಕ್ಕೆ ಒಬ್ಬ ಸೀನಿಯರ್ ಲೀಡರ್, ನಾನು ಮುಖ್ಯಮಂತ್ರಿಗಳಿಗೆ ಆಗ್ತಾನೋ ಅಂತ ಹೇಳಿದ್ರು. ಇವತ್ತು ಏನಂತ ಮಾಡೋದಕ್ಕೆ ಏನ್ ಮಾಡಿದ್ರು? ಇವತ್ತು ಮೊಸಳೆ ಕಣ್ಣೀರನ್ನು ಹೊರಟು ಯಾರು ಉಪಯೋಗಿಸ್ಬೇಕಿತ್ತವರು? ಮೊಸಳೆ ಕಣ್ಣೀರು ಸೂಚಿಸಿದ ಯಾರು? ಕಳೆದ ಬಾರಿ ನಾವು ಇಟ್ವಲ್ಲ, ಮೊಸಳೆ ಕಣ್ಣೀರು ಸೂಚಿಸಿದ ಯಾರು? ನಮ್ಮ ಮನೆಯ ತೀರೋಗಿದ್ದಾರೆ, ದಯವಿಟ್ಟು ಇನ್ನೊಂದ್ಸರಿ ಅವಕಾಶ ಮಾಡ್ಕೊಂಡಿದ್ದ ಮೊಸಳೆ ಕಣ್ಣೀರು ಸೂಚಿಸಿದ ಯಾರು? ಕೇಳ್ತಾ ಇಲ್ಲ. 5 ಬಾರಿ ನಾವು ಸೋತಿದ್ದೀವಿ. ಅದು ಜನರಿಗೆ ಮಾತಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಅದು ಕೇಳಕ್ ಹಕ್ಕಿಲ್ವಾ? ಹೇಳ್ಬೋದಲ್ಲ ಅವರು. ಒಳ್ಳೆ ಕಡೆ ನನಗೆ 5 ಬಾರಿ ನಾವು ಸೋತಿದ್ದೀನಪ್ಪ, ನನಗೆ ಅವಕಾಶ ಇಂತ ಸೇವೆ ಮಾಡಕ್ಕೆ ಅವಕಾಶ ಮಾಡ್ಕೊಡಿ. ಈ ಕಾಂಗ್ರೆಸ್ ನಮ್ಮ ಸ್ನೇಹಿತರಿಗೆ ಗಮನಕ್ಕೆ ತನ್ನಿ. ಏನಾಗಿದೆ ಈಗ? ನಮ್ಮ ಬಿಜೆಪಿ ನಮಗೆ ಫೋನ್ ಮಾಡ್ತಾ ಇದ್ದಾರೆ, ಬಿಜೆಪಿ ನಮ್ಗೆ ಹೇಳ್ತಾ ಇದ್ದಾರೆ ನಾವು ಯಾವ ಕಾಲ ಕೇಳ್ತಿದ್ರು ಮಾಡಿದ್ರು. 100% ನಾಯಕ ತಪ್ಪಿದಲ್ಲ, ಅಲ್ಲೇ ಕಿತ್ತಾಡ ನಂಜಪ್ಪ ಅಂತ ಹೇಳ್ತೀನಿ ನಾಳೆಗೆ. ಹೌದಪ್ಪ, 100% ನಮ್ಮ ನಾಯಕ ನಾಳೆ ಶಾಸಕರ ಯಾವುದೇ ಕೇಳ್ಕೊಡಿ ಬಂದು ನೋಡೋಣ. ಒಪ್ಪತ್ತೀವಿ ಅವಾಗ? ಖಂಡಿತ ಇಲ್ಲ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲ ಹಳೆಯಾದಂತಹ ಒಂದು ಮನಸ್ತಾಪಗಳು ಇದ್ದೇ ಇರ್ತವೆ. ಅವ್ರ ಪಾರ್ಟಿ ಲೀಡರ್ ನಮಗ್ ಫೋನ್ ಮಾಡ್ತದೆ, ಅಯ್ಯೋ ಅಪ್ಪವಾಸಿ ಗಣಪಯೋದಿಗಿಂತ ಈ ಗಂಡು ಎಲ್ಲ ಬಂದು ದುಡ್ಡೇ ತೂಕ ಮಾಡ್ತಾನೆ. ಈ ಗಂಡು ಅಂತ ನಮ್ಗೆ ಸವಾಲನೆ ಇರ್ತದೆ. ಶಕ್ತಿ ಏನಪ್ಪ ಅಂದ್ರೆ ದುಡ್ಡು, ನಮ್ಮಲ್ಲಿ ದುಡ್ಡಿಲ್ಲ ಪಾಪ. ನಮ್ಮ ಶಾಸಕರಂತೂ ದುಡ್ಡಿಲ್ಲ, ಜನ ಇದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮೋರ್ಚಾ ಅಧ್ಯಕ್ಷ ಪ್ರಣಯ್, ತಾಲೂಕು ಅಧ್ಯಕ್ಷ ಸುನಿಲ್, ನಮೋ ಮಂಜು, ಶಿವಪುರ, ನಾಗೇಂದ್ರ ಪಾನುಮಾಡಹಳ್ಳಿ, ಎಸ್ಟಿ ಮೋರ್ಚಾ ಅಧ್ಯಕ್ಷ ಚಿಕ್ಕಟ್ಟಿ ಶಿವಣ್ಣ ಹಾಜರಿದ್ದರು. ವೇಣುಗೋಪಾಲ್ ಪೇರಂಬಾಡಿ, ವಿ4 ನ್ಯೂಸ್, ಗುಂಡ್ಲುಪೇಟೆ.